ಯಾವ ಎತ್ತಿನ ಹೊಳೆ ಯೋಜನೆ ಚಿಕ್ಕಬಳ್ಳಾಪುರ ಕೋಲಾರ ಬಯಲುಸೀಮೆಗೆ ಹೋಗಬೇಕಿತ್ತ, ಇವತ್ತು ಬಯಲುಸೀಮೆ ಜನರೇ ಇದನ್ನು ವಿರೋಧಿಸ್ತಾರೆ. ಮಲೆನಾಡಲ್ಲಿ ವಿರೋಧ ಇದೆ, ಕರಾವಳಿಯಲ್ಲಿ ವಿರೋಧ ಇದೆ. ಈಗ ಬಯಲುಸೀಮೆಯವರು ಹೇಳೋದು ಅಂತ ಹೇಳಿದ್ರೆ ಅವರಿಗೆ ಶಾಶ್ವತ ನೀರಾವರಿ ಯೋಜನೆ ಅಂದರೆ ಪರಮೇಶ್ವರನವರ ಯೋಜನೆ ವರದಿ, ನೇತ್ರಾವತಿ ನದಿ ತಿರುವು ಯೋಜನೆ, ಇದು ಬೋಗಸ್ ಅಂತ ಅವರಿಗೆ ಗೊತ್ತಾಗಿದೆ, ಈಗ ಮನವರಿಕೆ ಆಗಿದೆ. ಇಲ್ಲಿ ಏನಾಯ್ತಂದ್ರೆ ಓಟು ನೋಟು ಸೀಟು ಈ 3 ವಿಚಾರದಲ್ಲೇ ಎತ್ತಿನೊಳ ಯೋಜನೆ ಜೀವಂತವಾಗಿರಬೇಕು ಅಂತ ಒಂದು ಸಂಚು ಆಗ್ತಾ ಇದೆ. ಈಗ ಇಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಇನ್ನೊಂದು 15 ವರ್ಷ ಕಾಮಗಾರಿ ಮಾಡ್ತಾರೆ, ಎತ್ತಿನೊಳ ಬಜೆಟ್ ಅಲ್ಲಿ ಹಣ ಹಾಕ್ತಾರೆ, ಆ ಮೂಲವನ್ನು ಛಿದ್ರ ಮಾಡಿ ನೆಕ್ಸ್ಟ್ ಏನು ಮಾಡ್ತಾರೆ, ನಮ್ಮ ಕಾಮಗಾರಿ ಸಫಲ ಆಗಲಿಲ್ಲ, ನಿರೀಕ್ಷಿತ ನೀರು ಸಿಗಲಿಲ್ಲ, ನಾವು ಪರಮೇಶ್ವರನವರ ನೇತ್ರಾವತಿ ನದಿ ತಿರುವು ಯೋಜನೆ ಮಾಡಬೇಕು ಅಂತೇಳಿ ಮುಂದೆ ಇದು ನೇತ್ರಾವತಿಗಿನ್ನು ಎಷ್ಟೋ ವರ್ಷಗಳೊಂದು ಮಾರಣತೆಗೆ ಇಟ್ಟಿದ್ದು ನೀರಿನ ಲೆಪದಲ್ಲಿ ಇದರಲ್ಲಿ ಇದಾಗೋದು ಯಾರು ಗೊತ್ತು, ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯವರು ಇದನ್ನ ಅರ್ಥ ಮಾಡಿಕೊಳ್ಬೇಕಿತ್ತು. ಹೋರಾಟ ಮಾಡ್ತಾರೆ, ಅವರಿಗೆ ಬೇರೆ ಕೆಲಸ ಇಲ್ಲ ಅಂತ ಹೇಳುದಲ್ಲ. ಮುಂದೆ ಮಕ್ಕಳಿಗೆ ಬತ್ತಿ ಹೋದ ಉದಾಹರಣೆಗಳು, ನದಿಗಳು ಬತ್ತಿ ಹೋಗಿವೆ. ನಾನು ಮೊನ್ನೆ ನಾವು ಈ ವನಚೇತನ ಕಾರ್ಯಕ್ರಮ ಮಾಡುವಾಗ ಗಂಗಾವಳಿ ಹೊಳೆಯ ಒಂದು ನೆವಳಸೆ ಅಂತ ಒಂದು ಕಾಡಿಗೆ ನಾನು ವನಚೇತನಕ್ಕೆ ಹೋಗ್ತಾ ಇದ್ದೆ ಕಳೆದ ಡಿಸೆಂಬರ್ನಲ್ಲಿ. ಆಗಲೂ ಮಳೆ ಇತ್ತು, ಒಂದು ಸ್ಟ್ರೀಮ್ ಗಂಗಾವಳಿ ಬರುವಂತದ್ದು ಫುಲ್ ಡ್ರೈ ಎಂಟಿ ಆಗಿದೆ ಮಳೆಗಾಲದಲ್ಲಿ. ಇದನ್ನ ಒಂದು ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾಕ್ಕೆ ಹಾಕಿದೆ. ಅದು ನಮ್ಮ ಈಶ್ವರ ಖಂಡ್ರೆಯವರಿಗೆ ಹೋಯ್ತು. ಈಗಿನ ಅರಣ್ಯ ಸಚಿವರು 40 ವರ್ಷಗಳ ನಂತರ ಬಹಳ ಒಂದು ಒಳ್ಳೆ ಅರಣ್ಯ ಸಚಿವರು ಈಶ್ವರ ಖಂಡ್ರೆಯವರು ಇದ್ದಾರೆ. ಆ ಒಂದು ಇಚ್ಛಾಶಕ್ತಿ ಇದೆ. ಈ ಪುಸ್ತಕವನ್ನು ಕನ್ನಡದಲ್ಲಿ ಬಿಡುಗಡೆ ಮಾಡಿದ್ದು ಬೆಂಗಳೂರಲ್ಲಿ ಈಶ್ವರ ಖಂಡ್ರೆ. ಅವ್ರು ಏನ್ ಹೇಳಿದೆ ಅಂದ್ರೆ, ಈ ನನ್ನೊಂದು ವಿಡಿಯೋ ನೋಡಿ ಎಲ್ಲಾ ರಾಜ್ಯ ಅರಣ್ಯ ಇಲಾಖೆಗಳನ್ನು ಸುತ್ತೋಲೆ ಕಳಿಸಿದ್ರು, ನದಿ ಮೂಲವನ್ನು ಸರ್ವೆ ಮಾಡಿ ಏನೋ ದುರಂತ ಆಗಿದೆ ಅಂತ. ಈಗ ನೋಡಿ ಅರಣ್ಯ ತೆರವು ಪಶ್ಚಿಮ ಘಟ್ಟದ ಎಲ್ಲ ಈಶ್ವರ ಖಂಡ್ರೆಯವರು ಬಹಳ ಕಾಳಜಿ ವಹಿಸ್ತಾರೆ. ಆದ್ರೆ ದುರಂತ ಅಂದ್ರೆ ಇವರ ಹುದ್ದೆ ಇನ್ನು ಮುಂದಿನ ಸಂಪುಟ ವಿಸ್ತರಣೆಯಲ್ಲಿ ಪರಿಸರ ಸಚಿವರು ತೆಗೆದುಕೊಳ್ಳುವಂತಹ ಯಾವ ಒಂದು ನಿರ್ಧಾರಗಳು ಅಂದ್ರೆ ಪರಿಸರದ ಪರವಾಗಿ ಇದ್ದಾರೆ ಎನ್ನುವಂತಹ ಮಾತುಗಳು ಒಳ್ಳೆ ವಿಚಾರವೇ. ಅದು ಒಳ್ಳೆ ವಿಚಾರ. ಸಚಿವರು ಈವರೆಗೆ ಬರುವ ಸಚಿವರು ಆ ರೀತಿ ಮಟ್ಟಿಗೆ 84ರಲ್ಲಿ BA GV ಜಯಂತ ರಾಮಕೃಷ್ಣ ಹೆಗಡೆ ಅವರ ಒಂದು ಇದರಲ್ಲಿ ಅರಣ್ಯ ಸಚಿವರು ಬಿಟ್ರೆ ಈಗಿನ ಇದರಲ್ಲಿ ಇವರೊಂದು ಉತ್ತಮ ಸಚಿವರು. ಇಚ್ಛಾಶಕ್ತಿ ಕ್ರಿಯಾಶಕ್ತಿ ಇದೆ, ಅದನ್ನು ಉಳಿಸುವಂತ. ಈಗ ತಾವು ಪಶ್ಚಿಮ ಘಟ್ಟ ಅಂದ್ರೆ ಸಹ್ಯಾದ್ರಿ ಬೆಟ್ಟಗಳ ಕಡೆಲ್ಲ ಹೋಗಿದ್ದೀರಿ, ಓಡಾಟ ಅಂದ್ರೆ ಸಾಧಾರಣ ಮಾಡ್ತಾ ಇರ್ತೀರಾ. ಹಾಗಾದ್ರೆ ಅಲ್ಲಿ ಜನವಾಸ ಇದೆ, ಈಗಲೂ ಇದ್ದಾರ ಎನ್ನುವಂಥದ್ದು ಬೆಟ್ಟಗಳ ಕಡೆಯಲ್ಲಿ? ಪಶ್ಚಿಮ ಘಟ್ಟದ ಬೆಟ್ಟದಲ್ಲಿ ಇವತ್ತು ಬುಡಕಟ್ಟು ಸಮುದಾಯದವರು ಇದ್ದಾರೆ. ಈಗ ಪಶ್ಚಿಮ ಘಟ್ಟ ಸ್ವಲ್ಪ ವನ್ಯಜೀವಿಗಳು ಉಳಿದದ್ದೇ ಯಾವುದೇ ಸರ್ಕಾರದಲ್ಲ, ಬುಡಕಟ್ಟು ಸಮುದಾಯದವರು. ನಾವೀಗ ವನಚೇತನ ಕಾರ್ಯಕ್ರಮ ಮಾಡುವ ಉದ್ದೇಶವೇನು ಅಂತ ಹೇಳಿದ್ರೆ, ಈ ಅಡವಿ ಮಕ್ಕಳಿಗೆ ಕಾಡಿನ ನಾಲೆಜ್ ಇದೆ, ಅಂಚು ಇಂಚು ಬಲ್ಲವರು, ಹುಟ್ಟಿನಿಂದ ಬೆಳೆದವರು. ಅಲ್ಲಿ ನಾವು ವನಚೇತನ ನೋಡುವಾಗ ಹುಲಿಯೆಲ್ಲ ಶಾಲೆ ಹತ್ರ ಹುಲಿ ಬರ್ತದೆ, ಕ್ಲಾಸ್ ರೂಮಿಗೆ ಹೆಬ್ಬ ಬರ್ತದೆ, ಕರಡಿ ಮಕ್ಕಳು ನೋಡಿದ್ರೆ ಅವರಿಗೆ ಭಯವೇ ಇಲ್ಲ ನಾಯಿ ಬೆಕ್ಕುಗಳಾಗಿ. ನನ್ನ ಒಂದು ವನಚೇತನ ಒಂದು ದೂರದೃಷ್ಟಿ ಹೇಳಿದ್ರೆ, ಈ ಮಕ್ಕಳು ನಾಳೆ ಅರಣ್ಯ ಇಲಾಖೆಗೆ ಒಂದು ಒಳ್ಳೆ ಹುದ್ದೆಗೆ ಬಂದ್ರೆ ದೊಡ್ಡ ಕ್ರಾಂತಿ ಆಗ್ಬೋದು. ಬಹಳ ಒಳ್ಳೆ ಮಾತಾದು. ಮಾಧವ್ ಗಾಡ್ಗೆ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಕಾಡು ವಾಸಿಗಳೇ ಕಾಡನ್ನು ಬೆಳೆಸಿದ್ದು ಹೊರತು ಅರಣ್ಯ ಇಲಾಖೆ ಅಲ್ಲ. ನಾವು ನಗರದಲ್ಲಿರುವ ಸೂಟು ಬೂಟು ಟೈ ಹಾಕಿದವರಲ್ಲ, ಇಲ್ಲ ಅದು. ಈಗ ಈ ಅರಣ್ಯವಾಸಿಗಳನ್ನು ಒಕ್ಕಲೆಬ್ಬಿಸುವುದು ಯಾಕೆಂತ ಹೇಳಿದ್ರೆ, ಅವರಿದ್ರೆ ಇವರ ಈ ಬೃಹತ್ ಯೋಜನೆಗಳಿಗೆ ಅಡ್ಡಿ ಆಗ್ತದೆ. ಅಲ್ಲಿ ಸತ್ಯತೆಯನ್ನು ಹೇಳ್ತಾರೆ, ಅದಕ್ಕೆ ಅವರಿಗೆ ತಪ್ಪು ಮಾಹಿತಿಗಳನ್ನ ಇವರು. ಈಗ ನಾನು ಉತ್ತರ ಕನ್ನಡದ ಸಿದ್ದಿ, ಕುಡುಬಿ, ಹಾಲಕ್ಕಿ, ಗೌಳು ಎಲ್ಲ ಸಮುದಾಯದೊಟ್ಟಿಗೆ ಬಹಳ ನಿಕಟ ಸಂಬಂಧರಿದ್ದೇನೆ. ಕಾಡಲ್ಲಿ ಉಳಿದ್ರು ನಾನು ಆ ಶಾಲೆಗೆ ಹೋದಾಗ. ಈಗ ಆಗ ಇವ್ರು ಹೇಳಿದ್ರಲ್ಲ, ಮಾಧವ್ ಗಾಡಿ ಲುಂಗಿ ಹಾಕೊಂಡು ಮಾಡಿ ಅಂತ ಇದ್ರೆ ಮಾತ್ರ ಅವ್ರು ನಮ್ಮ ಸಮೀಪ ಆಗುದು. ನಾವು ಅಲ್ಲಿ ಹೋಗಿ ನಮ್ಮ ಕಾರು, ನಮ್ಮ ಹೈಫೈ, ನಮ್ಮ ಇಲ್ಲಿ ಅಂತ ಹೇಳಿಕೊಟ್ರೆ ಇಲ್ಲ. ನಾವು ಅಲ್ಲಿ ಅಡಿಗೆ ಮಾಡುವಾಗ ಅವ್ರು ರೋಟಿ ಕಾಯಿಸುವಾಗ ಅವರೊಟ್ಟಿಗೆ ಚಳಿ ಕಾಯಿಸ್ಕೊಂಡಿದ್ದಾಗ ಎಲ್ಲ ವಿಷಯಗಳನ್ನು ಹೇಳ್ತಾರೆ. ಹಾಗಿದ್ರೆ ಮಾತ್ರ ಅವರು ಸತ್ಯತೆ ಅರಿವಾಗುದು. ಈಗ ನೋಡಿ, ನಾವು ವನಚೇತನದ ಕಾರ್ಯಕ್ರಮ ಮಾಡುವಾಗ ಆಕ್ಚುಲಿ ನಂಗೆ ಆ ವನಚೇತನದಲ್ಲಿ ನಾವು ಹೋಗೋ ಕಾಡಿನ ವಲಯ ಉಂಟು, ಅದು ನಂಗೊಂದು ಯೂನಿವರ್ಸಿಟಿ. ಅದು ನಾನೇ ಕಾಡು ವೈಲ್ಡ್ ಲೈಫ್ ಅಂತ ಸ್ವಲ್ಪ ಕಲ್ತದ್ದು ಅವರಿಂದಾಗಿ. ಯಾಕೆಂದ್ರೆ ಮಗು ಹೇಳ್ತದೆ, ಮೊನ್ನೆ ಅಪ್ಪ ಕರಡಿ ನೋಡಿದ್ರು, ಇನ್ನೊಬ್ಬ ಹೇಳ್ತಾನೆ ಕಾಡ್ಕೊಂಡು ಬಂತು, ಮೊನ್ನೆ ನಮ್ಮ ಮನೆ ಹತ್ರ ಹೀಗೆ ಬಂತು, ಆ ಮನೆಯವ್ರ ಹತ್ರ ಹೋಗ್ತೇವೆ, ಅವ್ರ ಹತ್ರ ಮಾತಾಡ್ತೇವೆ. ಆಗ ಅವ್ರು ಹೇಳೋ ವಿಚಾರ ಉಂಟಲ್ಲ, ಅದೇ ದೊಡ್ಡ ನಮಗೆ ಇದು ವಿಚಾರ. ಈಗ ನೀವು ಕಾಡಿಗೆ ಅಂದ್ರೆ ನಗರದಲ್ಲಿ ಇರುವವರು ಮಂಗಳೂರು ಎಷ್ಟು ಬಾರಿ ಹೋಗ್ತಾ ಇರ್ತೀರಾ? ಇಲ್ಲ, ನಾನು ಆಕ್ಚುಲಿ 96ರಿಂದ ಚಾರಣ ಆರಂಭಿಸಿದ್ದು. ತಿಂಗಳಿಗೊಂದು ಚಾರಣ ಕಂಪಲ್ಸರಿ ಹೋಗ್ತಿದ್ದೆ. ಅವರ ಹೆಸರಿನಲ್ಲಿ ಅವರು ಮಂಗಳೂರು ಮಾತ್ರ ಹಾಕುದು, ಜಾಸ್ತಿ ಇರುವುದು ಕಾಡಲ್ಲಿ. ನಾನು ಈಗ ತಿಂಗಳ 15 ದಿನ ಹೆಚ್ಚಾಗಿ ಉತ್ತರ ಕನ್ನಡ ಜಿಲ್ಲೆಯ ಕಾಡಲ್ಲಿ ಇರ್ತೇನೆ ನಾನು, ಅಂದ್ರೆ ಈ ವನಚೇತನ ಕಾರ್ಯಕ್ರಮಕ್ಕೋಸ್ಕರ. ನಾಗೇಶ್ವರ ಅವರೇ, ನೀವು ಪ್ರಕಾಶಕರು, ಈ ಪರಿಸರ ಸಂಬಂಧಪಟ್ಟಂತಹ ಪುಸ್ತಕಗಳನ್ನು ಜನರು ಓದ್ತಾರಾ ಇಲ್ವಾ ಬೇರೆ ವಿಚಾರ. ಸಾಹಿತ್ಯ ಮತ್ತು ಮಾಧ್ಯಮಗಳು ಏನಿದೆ ಅದು ಜನರ ಮೇಲೆ ಹೆಚ್ಚು ಪ್ರಭಾವ ಬೀರುವಂತಹದ್ದು.
ಯಾವ ವಿಚಾರಗಳಿದ್ರೂ ಮಾಧ್ಯಮ ಬಹಳ ಪ್ರಭಾವ ಬೀರುವಂಥದ್ದು, ಸಾಹಿತ್ಯ ಅಥವಾ ಪುಸ್ತಕಗಳು ಪ್ರಭಾವ ಬೀರುವಂಥದ್ದು. ಈ ವರದಿಗಳನ್ನು ಹೊರತುಪಡಿಸಿ ಈ ಪರಿಸರ ಸಂಬಂಧಪಟ್ಟಂತೆ ಎಷ್ಟು ಪುಸ್ತಕಗಳು ಬರ್ತಾ ಇದೆ, ನಮ್ಮಲ್ಲಿ ಓದುಗರು ಎಷ್ಟು ಮಂದಿ ಇದ್ದಾರೆ? ತುಂಬ ಇದೆ ಸರ್. ಪರಿಸರದ ಬಗ್ಗೆ ಆಸಕ್ತಿಯಿಂದ ಓದುಗರು ಮತ್ತು ಪುಸ್ತಕಗಳು ಅಷ್ಟೇ ಪ್ರಕಟ ಆಗ್ತಾ ಇವೆ. ನಿಖರವಾದ ಸಂಖ್ಯೆಯನ್ನು ಹೇಳಲಿಕ್ಕೆ ಆಗದಿದ್ರೂ ಕೂಡ ಅಂದರೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಆ ಪರಿಸರದ ಬೇರೆ ಬೇರೆ ವಿಭಾಗಗಳಲ್ಲಿ ಇದ್ದಿರಬಹುದು. ಸುಮಾರು 2,500-3 ಸಾವಿರಕ್ಕಿಂತಲೂ ಹೆಚ್ಚು ಪುಸ್ತಕಗಳು ಕನ್ನಡದಲ್ಲಿ ಬಂದಿದೆ. ನಮ್ಮ ಪೂರ್ಣಚಂದ್ರ ತೇಜಸ್ವಿ ಅವರ ಪರಿಸರದ ಕಥೆಗಳು ಮತ್ತು ಅವರ ಪರಿಸರಕ್ಕೆ ಸಂಬಂಧ ಅನೇಕ ಪುಸ್ತಕಗಳಿಗೆ ನಿರಂತರ ಓದುಗರು ಬಹಳ ಸಂಖ್ಯೆಯಲ್ಲಿದ್ದು, ಅವರಿಗೆ ತುಂಬ ಓದುಗರಿದ್ದರು. ಪ್ರೊಫೆಸರ್ ನಾಗೇಶ್ ಹೆಗಡೆ ಅವರ ಪುಸ್ತಕಗಳಿಗೆ, ವಿಜ್ಞಾನದ ಮತ್ತು ಅವರ ಪರಿಸರದ ಪುಸ್ತಕಗಳಿಗೆ ತುಂಬ ಓದುಗರಿದ್ದಾರೆ. ಹಾಗೆ ಉಲ್ಲಾಸ್ ಕಾರಂತ್ ಅವರ ಪರಿಸರದ ಪುಸ್ತಕಗಳು, ಶಿವಾನಂದ ಕಳೆಯವರದ್ದು, ನಮ್ಮ ಇಲ್ಲಿನವರದೇ ಆದರೆ ನಮ್ಮ ಶ್ರೀಪಟ್ರೆ ಅವರು, ಶಿವರಾಮ್ ಪೈಲೂರ್ ಅವರು, ಡಾಕ್ಟರ್ ನರೇಂದ್ರ ಇದೇರ್ಲ ಅವರು, ಕೃಷಿ ಮತ್ತು ಪರಿಸರ, ಇಂಥ ಅನೇಕ ಜನ ಇವತ್ತು ಆ ಪರಿಸರದ ಪುಸ್ತಕಗಳನ್ನು ಪ್ರಕಟಪಡಿಸಿದ್ದಾರೆ, ಅಂಕಣಗಳನ್ನು ಬರೆದಿದ್ದಾರೆ. ಪೂರ್ಣಚಂದ್ರ ತೇಜಸ್ವಿ ಅವರ ಪುಸ್ತಕಗಳು ಹೇಗಿತ್ತಂದ್ರೆ ಪ್ರತಿಯೊಂದು ಕಥೆಯಲ್ಲೂ ಪರಿಸರ ಇತ್ತು, ಪರಿಸರ ಜೊತೆ ಅವರ ಕತೆ ಬಹಳ ಅದ್ಭುತವಾಗಿ. ಯಾಕಂದ್ರೆ ಅಲ್ಲಿ ತೀರ್ಥಹಳ್ಳಿ ಪ್ರದೇಶದಲ್ಲಿ ಅಂದರೆ ಆ ಗ್ರಾಮೀಣ ಪರಿಸರದಲ್ಲಿ ಇದ್ದು ಅವರು ಅದನ್ನು ಅಷ್ಟೊಂದು ಸುಂದರವಾದಂತಹದ್ದು. ಅಂದರೆ ನಾವೇನು ಹೇಳ್ತಾ ಇದ್ದೇವೆ, ಸಾಮಾನ್ಯ ತೋರಿಕೆಗೆ ಈಗಿನ ಎಲ್ಲ ಯುವಕರು, ಎಲ್ಲ ವಿದ್ಯಾರ್ಥಿಗಳು, ಯುವಜನತೆ ಎಲ್ಲ ನಾಗಲೋಟದಲ್ಲಿ ಓಡ್ತಾ ಇದ್ದಾರೆ. ಅದಿಲ್ಲ, ಇಲ್ಲ, ನಿಜ ಅಲ್ಲ. ಈ ನಮ್ಮ ಒಂದು ಸುಸ್ಥಿರ ಬದುಕನ್ನು ಮತ್ತೊಂದು ಈ ಸಾವಯವ ಬದುಕನ್ನು ಇಚ್ಛಿಸುವ ಮತ್ತು ಅದರ ಹಾಗೆ ಜೀವಿಸಬೇಕೆನ್ನುವಂಥ ಆಶಯ ಇರುವ ಒಂದು ದೊಡ್ಡ ವರ್ಗವೇ ಇದೆ. ಅದನ್ನು ನಾವು ತಲುಪಬೇಕಾಗಿದೆ ಅಷ್ಟೇ. ಆದರೆ ಇವತ್ತು ಏನಾಗಿದೆ, ಈ ಒಂದು ಆವರಣದಲ್ಲಿ ನಾಗಾಲೋಟ ಅಂದರೆ ಈ ಕಾರ್ಪೊರೇಟ್ ಶೈಲಿಯ ಒಂದು ಆವರಣದಲ್ಲಿ ಅದು ಕಾಣ್ತಾ ಇಲ್ಲ ನಮಗೆ. ಆ ಆವರಣವನ್ನು ನಾವು ಬಿಡಿಸಿ ತೋರಿಸಬೇಕಂತ ಜವಾಬ್ದಾರಿ ಇವತ್ತು ಮಾಧ್ಯಮಗಳಿಗೆ ಮತ್ತು ಲೇಖಕರಿಗೆ. ಅದರ ಒಂದು ವಿಚಾರ, ನೀವು ಪುಸ್ತಕಗಳು ಬಿಡುಗಡೆಯಾದಷ್ಟು ಮಾಧ್ಯಮಗಳಲ್ಲಿ ಚರ್ಚೆ ಆಗಿಲ್ಲ ಅಂತ ಅನಿಸ್ತದೆ. ಸ್ವಲ್ಪ ಚರ್ಚೆಗಳು ಕಡಿಮೆ ಪರಿಸರದ ಬಗ್ಗೆ ಚರ್ಚೆಗಳಾಗಬೇಕು ಎನ್ನುವಂಥದ್ದು. ಚರ್ಚೆಗಿಂತ ಹೆಚ್ಚು ಮಾಹಿತಿಗಳು ಸಿಗಬೇಕೆಂತದ್ದು ನಿಮ್ಮ ಅಭಿಪ್ರಾಯ? ಈಗಾಗಲೇ ಒಂದು ಶಬ್ದ ಹೇಳಿದೆ, ಕಾರ್ಪೊರೇಟ್ ಅಂದರೆ ಈಗ ಏನಿದ್ರು ನಮ್ಮದು ವ್ಯಾಪಾರಿ ಜಗತ್ತು. ಈ ಕಾರ್ಪೊರೇಟ್ ಜಗತ್ತಲ್ಲಿ ಯಾವುದು ತುಂಬ ಲಾಭ ಮಾಡಿಕೊಳ್ಳಿಕ್ಕಾಗ್ತದೆ, ಯಾವುದು ತುಂಬ ನಾವು ಭೋಗಿಸ್ಲಿಕ್ಕಾಗ್ತದೆ, ಅದಕ್ಕೆ ಅವಕಾಶ ಇರ್ತದೆ. ಅದಕ್ಕೆ ಸಾರಿಗೆ ಎಲ್ಲವೂ ಸಾಕ್ತಾ ಇರ್ತದೆ. ಅಂಥ ಸಂದರ್ಭದಲ್ಲಿ ನಾವೀಗ ಈ ಸಾವಯವ ಅಥವಾ ಈ ಪರಿಸರ ಜೀವ ವೈವಿಧ್ಯ ಅಂತ ಹೇಳಿದರೆ ಅದು ಒಮ್ಮೆಲೆ ನಾವು ತಕ್ಷಣಕ್ಕೆ ಲಾಭ ಕೊಡುವಂಥದ್ದಲ್ಲ, ಮತ್ತು ಎಲ್ಲರಿಗೂ ಸಮಾನವಾಗಿ ಆ ಸುಖವನ್ನು ಹಂಚುವಂಥದ್ದು. ಅದು ಎಲ್ಲರಿಗೂ ಬೇಕಾಗಿರುವುದಿಲ್ಲ. ಅಲ್ಲ, ಒಂದು ವಿಚಾರ ನೀವು ಹೇಳಿದ್ರಿ, ಈ ಪ್ರಕೃತಿಯ ಬಗ್ಗೆ, ಪರಿಸರದ ಬಗ್ಗೆ ಕಾಳಜಿ ಇರುವಂಥ ಯುವ ಶಕ್ತಿ, ಯುವಕರಿರ್ಬೋದು, ಯುವತಿಯರಿರ್ಬೋದು ಇದ್ದಾರೆ. ಅವರಿಗೆ ಸರಿಯಾದ ಮಾರ್ಗದರ್ಶನ ಕೊಡುವಂಥದ್ದು ಮತ್ತೆ ಅವರನ್ನು ಸರಿಯಾದ ರೀತಿಯಲ್ಲಿ ನಡೆಸಿಕೊಂಡು ಹೋಗುವಂಥ ಒಂದು ವ್ಯವಸ್ಥೆಯ ಕೊರತೆ ಇದೆ. ಆ ವ್ಯವಸ್ಥೆ ಒಂದು ಆಗಬೇಕು ಅಂತ. ಯಾಕಂದ್ರೆ ಮಾತಾಡಿದ ಕೂಡಲೇ ಒಳ್ಳೆ ಹೋಗಿ ಪರಿಸರವಾದಿ ಅವರ ಹತ್ರ ಮಾತಾಡಿ, ಇವರ ಹತ್ರ ಮಾತಾಡಿ, ಆ ರೀತಿ ಇರೋದಿಲ್ಲ. ಈಗ ನೋಡಿ, ನಾವು ಈಗ ವನ ಮಹೋತ್ಸವದ ಹೇಳಿದ್ದೀರಿ, ಸಂಘ ಸಂಸ್ಥೆಗಳೆಲ್ಲ ವನ ಮಹೋತ್ಸವ ಮಾಡ್ತಾರೆ, ಅದು ಒಣಗಿ ಹೋಗ್ತದೆ, ಅದು ಸರಿ, ಅದು ವ್ಯಂಗ್ಯ ಒಂದು ವಿಷಯ. ಆದರೆ ಅದೇ ಹೊತ್ತಲ್ಲಿ ಎಷ್ಟೋ ಲಕ್ಷ ಗಿಡಗಳನ್ನು ನೆಡುವಂಥ ಒಂದು ಸಣ್ಣ ಸಣ್ಣ ಒಂದು ಗುಂಪುಗಳಿವೆ. ಇವತ್ತು ದಕ್ಷಿಣ ಕನ್ನಡ ಮತ್ತು ಉಡುಪಿಯಲ್ಲಿ ಅವರ ಆ ಗಿಡಗಳನ್ನು ಬೆಳೆಸಿ 3 ವರ್ಷ ಅದಕ್ಕೆ ನೀರೆರೆದು ಗುಡ್ಡಗಳಲ್ಲಿ ಬೆಳೆಸ್ತಾರೆ. ಈಗ ಉದಾಹರಣೆಗೆ ನಮ್ಮ ಗುಡ್ಡಗಳಲ್ಲಿ ನಾನೇ ಪಶ್ಚಿಮ ಘಟ್ಟದ ಸುಮಾರು ಒಂದು 500 ಗಿಡಗಳನ್ನು ಒಂದು 2-3 ವರ್ಷಗಳಿಂದ ಪೋಷಿಸ್ತಾ ಬಂದಿದ್ದೇನೆ. ಅಂದರೆ ನಾವೀಗ ಮುದ್ರಣದಲ್ಲಿ ಕಾಗದಗಳನ್ನು ಉಪಯೋಗಿಸುವುದರಿಂದ ಅದಕ್ಕೊಂದು ಪರ್ಯಾಯವಾಗಿ ಅದೊಂದು ನಷ್ಟ ಆಗದಾಗೆ ಅದನ್ನು ಬೆಳೆಸುವಂಥ ಒಂದು ಯೋಚನೆ, ಒಂದು ಆಸಕ್ತಿಯಿಂದ ಇಂಥ ಅನೇಕ ಸಣ್ಣ ಸಣ್ಣ ಗುಂಪುಗಳು ನಮ್ಮ ನಡುವೆ ಇದೆ, ಇದ್ದಾರೆ. ಇನ್ನೊಂದು, ನಗರದ ವ್ಯಾಪ್ತಿ ಜನರಿಗೆ ಏನಂದ್ರೆ ಈ ವನ ಮಹೋತ್ಸವ ಮಾಡ್ಬೇಕಂತ ಇಚ್ಛಾಶಕ್ತಿ ಇದೆ, ಆದ್ರೆ ಗಿಡಗಳ ಮಹತ್ವ ಗೊತ್ತಿಲ್ಲ. ಅದು ಬಹಳ ಮುಖ್ಯ. ಇದು ನೆಟ್ಟ ಕೂಡಲೇ ಬೆಳೀತದೆ ಅಂತ. ಯಾವ್ದಾದ್ರು ತರೋದು ಕೆಲವು ಗಿಡಗಳು ಸಹಜವಾಗಿ ಅದಕ್ಕೆ ನೀರು ಬೇಕು ಅಂತ ಹೇಳ್ಬಿಡ. ಅದೇ ಕೆಲವು ಗಿಡಗಳಿಗೆ, ಈಗ ನಮ್ಮ ಪದ್ಮಶ್ರೀ ತುಳಸಿಗೌಡರು, ವೃಕ್ಷ ಮಾತೆ ತೀರಿ ಹೋಗಿದ್ದವರು, ಅವರು ಒಂದು ಮಾತು ಹೇಳಿದ್ರೆ, ಒಂದು ಇಂಟರ್ವ್ಯೂ ಮಾಡೋಕೆ ಅವರನ್ನು, ಅಜ್ಜಿ ನೀವು ಎಷ್ಟು ಲಕ್ಷಾಂತರ ಸಾಲುಮರ ತಿಮ್ಮಕ್ಕ ಅವ್ರು ಲೆಕ್ಕ ಇರಲಿಲ್ಲ, ಲಕ್ಷಾಂತರ ಗಿಡ ನೆಟ್ಟಿದ್ದಾರೆ. ಆಗ ಅವರೊಂದು ಮಾತು ಇಡೀ ನಮ್ಗೊಂದು ಪ್ರಚೋದಿಸೋ ಒಂದು, ಅದು ಒಳ್ಳೆ ಮಾತು. ನೀವು ಎಷ್ಟು ಲಕ್ಷ ಗಿಡ ನೆಟ್ಟಿದ್ದೀರಿ ಅಂತ ಮುಖ್ಯ ಅಲ್ಲ, ನೆಟ್ಟ ಗಿಡಗಳ ಬಗ್ಗೆ ಎಷ್ಟು ಲಕ್ಷ್ಯ ವಹಿಸಿದ್ರಿ ಎಂತ ಮಾತು. ನಾನು ಎಲ್ಲಾ ಕಡೆ ಹೇಳ್ತೇನೆ, ಅಲ್ಲ, ಎಷ್ಟು ಲಕ್ಷ ಗಿಡ ನೆಟ್ಟಿದ್ದೀರಿ ಮುಖ್ಯವಲ್ಲ, ಅದರ ಬಗ್ಗೆ ಎಷ್ಟು ಲಕ್ಷ್ಯ ವಹಿಸಿದ್ರೆ, ನೆಟ್ಟ ಗಿಡಗಳು ಎಷ್ಟು ಲಕ್ಷ್ಯ ವಹಿಸಿದ್ರೆ. ಈಗ ನಾವು ಅದನ್ನೆಲ್ಲ ಅಲ್ಲಿ ಅಂಕೋಲದ ಶಾಲೆಗಳಿಗೆ ಅದನ್ನು ಅವರು ಇದನ್ನು ಮಾಡ್ತಿದ್ದೇವೆ. ಯಾಕಂದ್ರೆ ಇದು ಅಗೋಚರವಾಗಿ ಯಾರಿಗೊಂದು ಚಾಟಿ ಬೀಸುವಂಥದ್ದು, ಅಷ್ಟು ಅರ್ಥಪೂರ್ಣ ಒಂದು ಇದುಂಟು. ಅಲ್ಲಂದ್ರೆ ವನ ಮಹೋತ್ಸವ ಅಂದ್ರೆ ಪತ್ರಿಕೆಗಳಲ್ಲಿ ವರದಿಗೆ ಮಾತ್ರ ಸೀಮಿತವಾಗಿರುವಂತದ್ದಾಗಿದೆ ಅಲ್ವಾ? ಒಬ್ಬರು ನಟರು ಇವರು ನೀರು ಹಾಕಿದ್ರು ಮರುದಿವಸ ಗಿಡದ ಬಗ್ಗೆ ನೋಡುವವರಿಲ್ಲ. ಈಗ ಕಾರ್ಯಕ್ರಮ ಮುಂದುವರಿಸುತ್ತಾ, ಅಂದರೆ ಕಾರ್ಯಕ್ರಮ ಮುಗಿಸುವಂಥ ಹೊತ್ತು ಹತ್ತಿರ ಬಂದ ಹಾಗೆ
ಪರಿಸರದ ಬಗ್ಗೆ ಮಹತ್ವದ ಸವಾಲುಗಳು ಏನಿರ್ಬೋದು ಮುಂದಿನ ದಿನಗಳಲ್ಲಿ ನಿಮ್ಮ ಅಭಿಪ್ರಾಯದ ಪ್ರಕಾರ? ಮುಂದಿನ ದಿನಗಳಲ್ಲಿ ಈಗೊಬ್ಬ ಲೇಖಕರು ಹೇಳಿದ ಹಾಗೆ ಹಿಂದೆ ತಜ್ಞರು 100 ವರ್ಷಗಳಿಗಿಂತ ಹೆಚ್ಚು ಜನರು ಈ ರೀತಿ ಮರಗಳನ್ನು ಕಡ್ಕೊಂಡು ಹೋದರೆ ಅಥವಾ ಪರಿಸರವನ್ನು ನಾಶ ಮಾಡಿದರೆ ಈ ಭೂಮಿ ಆಯುಷ್ಯ 100 ವರ್ಷ ಅಂತ ಹೇಳಿದ್ದಾರೆ. ಭೂಮಿ ಆಯುಷ್ಯ ಅಂತ ಹೇಳೋದಿಲ್ಲ, ಮಾನವ ಸಂಕುಲದ ಅಂತ. ಅಂದರೆ ಇದಕ್ಕೆ ಏನು ಮಹತ್ವದ ಸವಾಲುಗಳು ನೋಡಿ, ಪರಿಹಾರೋಪಾಯ? ಈಗ ಇಲ್ಲಿ ಜನರು ಮತ್ತು ಜನಪ್ರತಿನಿಧಿಗಳು ಸಮಾನ ತೂಕ ಇದು. ಹೌದು, ಜನರು ಜನಪ್ರತಿನಿಧಿಗಳು ಎಚ್ಚೆತ್ತುಕೊಳ್ಬೇಕು. ಈಗ ನಾವು ನಮ್ಮ ಮಕ್ಕಳಿಗೆ, ನಮ್ಮ ಮಕ್ಕಳ ಭವಿಷ್ಯವನ್ನು ನೋಡ್ತೇವೆ. ನನ್ನ ಮಗನಿಗೆ ಒಳ್ಳೆ ಸೈಟ್ ಬೇಕು, ಒಳ್ಳೆ ಕಾರ್ ಬೇಕು, ಅವನಿಗೆ ಸೈಟ್ ಬೇಕು, ಅವನಿಗೆ ಶೇರ್ ಇಡಬೇಕು, ಎಫ್ ಇಡಬೇಕು, ಅವನು ಚೆನ್ನಾಗಿರ್ಬೇಕು ಅಂತ ಇರ್ತಾರೆ ಎಲ್ಲ ಅಪ್ಪಚಂದ್ರ. ಆದರೆ ಸರಿ, ಆ ಬೆಳೆಯೋದ್ರ ಜೊತೆಗೆ ಮಕ್ಕಳು ನೇಚರ್ಗೆ ಏನು ಕೊಟ್ಟಿದ್ದಾರೆ ಅಂತ, ಅವನು ದುಡ್ಡು ಮಾಡೋದ್ರ ಜೊತೆಗೆ ಅವನದೇ ಆದ ಅವನ ಮನೆ ಅಂಗಳದಲ್ಲಿ 4 ಗಿಡ ನೆಟ್ಟರು ಸಾಕು. ಈಗ ಇದೆಲ್ಲ ಆಗಿ ಇವನು ಸೈಟ್ ಕೊಟ್ಟ, ಕಾರು ಕೊಟ್ಟ, ಎಲ್ಲ ಕೊಟ್ಟ, ಒಂದು 20 ವರ್ಷ ನಂತರ ಮಗ ಒಳ್ಳೆ ಲಕ್ಷಾಂತರ ದುಡಿತಾನೆ. ಆಗ ಅಪ್ಪನಿಗೆ ಕ್ವಶನ್ ಮಾಡ್ತಾನೆ, ಅಪ್ಪ ನಂಗೆ ಸೈಟ್ ಕೊಟ್ಟು, ಕಾರು ಕೊಟ್ಟು, ಬಡ್ಡಿ ಶೇರ್ ಎಲ್ಲ ಇಟ್ಟು ನನಗೆ ಶುದ್ಧ ನೀರೆಲ್ಲಿ ಇಟ್ಟೆ ಅಪ್ಪ ಅಂತ. ಅಪ್ಪ ನೀ ಕಣ್ಣೀರು ಕೊಡ್ಬೇಕಾಗ್ತದೆ. ಯಾಕೆಂದ್ರೆ ಇದರಲ್ಲಿ ನೋಡಿ, ಈಗ ಒಂದು ಅಭಿವೃದ್ಧಿ ಆಗ ಒಂದಷ್ಟು ಮರ ಕಡಿತಾರೆ, ಕಾನೂನು ಪ್ರಕಾರವಾಗಿ ಶಿಕ್ಷೆ ಆಗಬೇಕು. ಮತ್ತೆ ಆ ರೂಲ್ಸ್ ಒಂದು ಮರ ಕಟ್ಟಿದ್ರೆ 10 ಗಿಡ ನೆಡುವಂತ ಕಡ್ಡಾಯವಾಗಿ ಎಲ್ಲದು ಇಲಾಖೆ ಅಂತಲ್ಲ, ಪ್ರತಿಯೊಬ್ಬರು. ನಾವು ಬರೀ ಫ್ಲಾಟ್ ಕೂತ್ಕೊಂಡು ನಮ್ದು ಎಂಜಾಯ್ಮೆಂಟ್ ಮಾತ್ರ ಅಂತಲ್ಲ, ಇದು ಬೆಳೆದ್ರೆ ನಾನು ಮಕ್ಕಳಿಗೆಲ್ಲ ಹೇಳ್ತೇನೆ, ಹುಟ್ಟುಹಬ್ಬ ದಿನ 1 ಗಿಡ ನೆಡಿ. ನೀವು ವರ್ಷ ಪೂರ್ತಿ ನೆಡಬೇಡಿ. ನೀವು ಹುಟ್ಟುಹಬ್ಬ ಐಸ್ ಕ್ರೀಮ್ ಕೊಟ್ಟವರು ತಿಂದವರು ಜಗಳ ಮಾಡಿ ಹೋಗ್ಬೋದು, ಆದ್ರೆ ನಿಮ್ಮೊಟ್ಟಿಗೆ ಗಿಡ ಬೆಳೀತದೆ. ಆದ್ರೆ ಗಿಡದೊಟ್ಟಿಗೆ ಮಾತಾಡಿ ಅಂತ ಮಕ್ಕಳಿಗೆ ಮಾತಾಡಿದ್ರೆ ಮಾತಾಡ್ತದೆ. ಅವ್ನು ನೋಡಿ ಎಷ್ಟು ಒಂದು ಇದು, ಅವನು ವರ್ಷಕ್ಕೆ ಎಲ್ಲ ಮಕ್ಕಳು ಗಿಡ ನೆಟ್ಟರೆ, ಕೆಲವು ಶಾಲೆಗಳು ಅದನ್ನು ಮಾಡ್ತಾ ಇದ್ದೆ ನಾವು ನಮ್ಮ ವನಚೇತನದಲ್ಲಿ, ಕಡ್ಡಾಯವಾಗಿ ಗಿಡ, ಚಾಕ್ಲೇಟ್ ತರಲಿಕ್ಕೆಲ್ಲ, ಐಸ್ ಕ್ರೀಮ್ ಎಲ್ಲ ಗಿಡ ನೆಡುದು. ಅವ 7ರಿಂದ ಹೋದ್ರಂತ ಪೇರೆಂಟ್ಸ್ ಅದನ್ನ ನೋಡ್ಕೊಳ್ಬೇಕು. ಆಗ ಶಾಲೆ ಅಟ್ಯಾಚ್ಮೆಂಟ್ ಉಳಿತದೆ, ನನ್ನ ಗಿಡ ಉಂಟಲ್ಲಿ. ಅವ ಕಾಲೇಜಿಗೆ ನಾಳೆ ಒಳ್ಳೆ ಉದ್ಯೋಗಕ್ಕೆ ಹೋಗಿ ಊರಿಗೆ ಬಂದಾಗ ಫಸ್ಟ್ ಶಾಲೆಗೆ ಗಿಡ ನೋಡ್ತಾನೆ, ಆ ಬದುಕು ಸಹ ಬೆಳೀತದೆ. ಒಂದು ಗಿಡ ನೆಡಿ, ಹುಟ್ಟುಹಬ್ಬದೊಂದು ಗಿಡ ನೆಡಿ ಅಷ್ಟೇ ಸಾಕು. ಅವರ ಮನೆ ಶಾಲೆಯಲ್ಲಿ ಪ್ರತಿ ವರ್ಷ ಗಿಡ ನೆಡುವಾಗ, ಅವನೊಂದು ಜಾಬಿಗೆ ಬರುವಾಗ ಅವನು ಗಿಡ. ಇದನ್ನು ನಮ್ಮ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಸುಮ್ಮನೆ ಜಾಗಟೆ ಹೊಡಿ, ದೀಪ ಹೊಡಿ ಅಂತಲ್ಲ, ಇದನ್ನು ಕಡ್ಡಾಯವಾಗಿ ಮಾಡಬೇಕು. ಮತ್ತೆ ಸರ್ಕಾರದ ಈ ಯೋಜನೆಗಳು ಬರುವಾಗ ಸಾಮೂಹಿಕವಾಗಿ ಒಂದು ಜನಾಂದೋಲನ ಆಗಬೇಕು. ಈಗ ನದಿ ತಿರುವು ಫೇಲ್ ಆಯ್ತಲ್ಲ, ಈಗ ನದಿ ಜೋಡಣೆ ಅಂತೆ. ಕೇಂದ್ರ ಸರ್ಕಾರದ 40 ನದಿಗಳನ್ನು ಜೋಡಣೆ, ಯಾವ ವೆಹಿಕಲ್ ಗಮನ ಜೋಡಣೆ ಮಾಡ್ತಾರೆ, ಇದು ಎಲ್ಲರಿಗೂ ನಿಲ್ಬಹುದು. ಒಂದು ಕರೆ ಇದೆ ದಿನೇಶ್ ಅವರೇ. ನಮಸ್ಕಾರ. ಸರ್ ನಮಸ್ತೆ. ನಾನು ತುಳುವಿನಲ್ಲಿ ಮಾತಾಡ್ಬೇಕಾ ಸರ್? ನಂಗೆ ಸ್ವಲ್ಪ ಕನ್ನಡ ಅಷ್ಟು ಇದು ಪರವಾಗಿಲ್ಲ, ಮಾತಾಡಿ ಸರ್, ಮಾತಾಡಿ. ಅದೇ ಸರ್, ನಮ್ದು ನೋಡಿ, ಇಲ್ಲಿ ಒಂದು ಮನೆ ಹತ್ತಿರ ಅಂಗನವಾಡಿ ಶಾಲೆ ಉಂಟು ಸರ್. ಸರಿ, ಅದಕ್ಕೆ ಸ್ವಲ್ಪ ವಾರ್ತಾಗಿ ಒಂದು KBR ಹತ್ರ ಕಂಪ್ಲೇಂಟ್ ಮಾಡಿ ಒಂದು ಅದರ ಸೈಡ್ ಸ್ವಲ್ಪ ಕಟ್ಟಿಂಗ್ ಮಾಡ್ಲಿಕ್ಕೆ ಹೇಳಿದ್ದೆ. ಸರಿ, ಅವರು ಹೇಳಿದ್ರು ಅದು ಚಿಕ್ಕ ಸ್ವಲ್ಪ ಕಟ್ಟಿಂಗ್ ಮಾಡ್ಲಿಕ್ಕೆ, ಮತ್ತೆ ದೊಡ್ಡದು ಕಟ್ಟಿಂಗ್ ಮಾಡ್ಲಿಕ್ಕೆ ನಾವು ಬಿಡುದಿಲ್ಲ. ಯಾವ್ದ್ರ ಬಗ್ಗೆ ಹೇಳ್ತಿದ್ರಿ? ಯಾವ್ದು ಕಟ್ಟಿಂಗ್ ಬಗ್ಗೆ? ನಮ್ದು ಮರದ್ದು ಅಂಗನವಾಡಿ ಶಾಲೆ ಹತ್ತಿರ ಸರಿ ಒಂದು ಮರ ಉಂಟು ಸರ್. ಸರಿ, ಗೊತ್ತಾಯ್ತು. ಅದು ವೈರ್ಗೆ ತಾಗಿ ಇರ್ತದೆ. ಅದನ್ನು ನಾವು ಸ್ವಲ್ಪ ಅದರ ರೆಂಬೆ ಕಟ್ಟಲಿಕ್ಕೆ, ಸ್ವಲ್ಪ ಮಕ್ಕಳಿಗೆ ಇದಾಗ್ಲಿಕ್ಕೆ ಬರ್ತದೆ, ರೆಂಬೆ ಕಟ್ಟಲಿಕ್ಕೆ ಹೇಳಿದ್ರು ಸರ್. ಸರಿ, KB ಅವರು ಹೇಳಿದ್ರು ಅದು ಕಡಿಲಿಕ್ಕೆ ಬಾರ್ದು, ಅದು ನಮಗೆ ಅರಣ್ಯ ಇಲಾಖೆಯಿಂದ ಕಂಪ್ಲೇಂಟ್ ಮಾಡ್ಬೇಕು, ನಮ್ಮ ಸ್ವಲ್ಪ ನೀವು ಹೇಳಿದಕ್ಕೆ ಸ್ವಲ್ಪ ಇದು ಅದರದ್ದು ಸ್ವಲ್ಪ ಮೇಲಿದ್ದು ಸ್ವಲ್ಪ ಕಡ್ದು ಬಿಡ್ತೇವೆ ಅಂತ ಹೇಳಿದ್ರು. ಸರಿ, ಮಕ್ಕಳಿಗೆ ಉಪದ್ರ ಆಗ್ಲಿಕ್ಕೆ ಬಾರ್ದು. ನಾಡಿ ಅಂಗನವಾಡಿದ್ದು ಮಕ್ಕಳು ಶಾಲೆದಿದ್ದು. ಹೌದು, ಅದೇ ನಾವು ಬೇರೆ ಕಡೆ ಹೋದ್ರೆ, ಈಗ ನಮ್ಮ ಮನೆ 1 ಕಿಲೋಮೀಟರ್ ಹೋದ್ರೆ ಅಲ್ಲ, ಅದ್ರ ಒಳಗಿದ್ದು ಬರು ರೋಡ್. ಅಲ್ಲಿ ದೊಡ್ಡ ಒಂದು ಪೆಟ್ರೋಲ್ ಪಂಪ್ ಮಾಡ್ಬೇಕಾದ್ರೆ ಅದೇ ಅವರಿಗೆ ಹೋಗೋ ದಾರಿಗೆ ದೊಡ್ಡ ಮರ ಸರ್, ದೊಡ್ಡ ಅಂದ್ರೆ ಒಂದು 15-20 ವರ್ಷ ಆಗಿರ್ಬೋದು, 2-3 ಮರ ಉಂಟು. ಹಾಗಾದ್ರೆ ಅದನ್ನು ಅವರಿಗೆ ಪೆಟ್ರೋಲ್ ಪಂಪ್ ಮಾಡ್ಬೇಕಾದ್ರೆ ಆ ದೊಡ್ಡವನ್ನು ಮರವನ್ನು ಕರೆದಿದ್ದಾರೆ. ಹಾಗಾದ್ರೆ ಅರಣ್ಯ ಇಲಾಖೆ ಅವರು ಕಂಪ್ಲೇಂಟ್ ಮಾಡ್ಲಿಲ್ಲ ಸರ್ ಅವರು. ಹಾಗಾದ್ರೆ ಅದು ಮಾಡ್ಬೋದು ಅವರು. ನಾವು ಅಂಗನವಾಡಿಗೆ ಮಕ್ಕಳಿಗೆ ಉಪದ್ರ ಆಗುವಾಗ ಸ್ವಲ್ಪ ಗೆಲ್ಲು ಕಟ್ಟಿದ್ರೆ ಅವರು ಅರಣ್ಯರಿಗೆ ಕಂಪ್ಲೇಂಟ್ ಮಾಡಿ, ಇಲ್ಲದ್ರೆ ಅವರು ನಮಗೆ ಇದು ಮಾಡ್ತಾರೆ, ಅಫೇರ್ ಆಗ್ತದೆ, ಹಾಗೆ ಹೀಗೆ ಅಂತ ಹೇಳ್ತಾರೆ. ಅದೇ ದೊಡ್ಡವರಿಗೆ ಪೆಟ್ರೋಲ್ ಪಂಪ್ ಬೇಕು ಹತ್ತಿರ, ಅದೆಲ್ಲ ಮರ ಇದು ಮಾಡ್ಬೇಕಾದ್ರೆ ಆ ದೊಡ್ಡ ಮರ ಕರೀತಾರೆ ಸರ್. ಹಾಗಾದ್ರೆ ಅವರಿಗೆ ಒಂದು ರೂಲ್ಸ್, ನಮಗೆ ಒಂದು ರೂಲ್ಸ್ ಸರ್. ಅದೇ ಈಗ ನೀವು ಆ ವಿಚಾರಗಳನ್ನ ಹೇಳಿದಿರಿ, ನಾವು ನೀವು ಜೊತೆ ಅದರ ಬಗ್ಗೆ ಮಾತುಕತೆ ನಡೆಸಿ ಒಳ್ಳೆ ವಿಚಾರಗಳನ್ನ ಹೇಳಿದ್ರಿ. ನಮ್ಗೊಂದು ರೂಲ್ಸ್ ಹಾಕಿದ್ರೆ ಒಂದು ಸಣ್ಣ ಗೆಲ್ಲು ಕಡಿದ್ರೆ ಬರ್ತಾರೆ, ಮರ ಕಡಿದ್ರೆ ಯಾರು ಬರೋದಿಲ್ಲ ಎನ್ನುವಂತಹದ್ದು ಒಳ್ಳೆಯ ಪ್ರಶ್ನೆ. ಕರೆ ಮಾಡಿದಕ್ಕೆ ಧನ್ಯವಾದಗಳು. ಇವರ ಜೊತೆ ಮಾತುಕತೆ ಜೊತೆಗೆ ನಾವು ಉತ್ತರವನ್ನು ಹೇಳ್ತೇವೆ. ಧನ್ಯವಾದಗಳು. ಸರ್, ನಮ್ಮ ಬೃಹತ್ ವ್ಯವಸ್ಥೆಯ ಒಂದು ಸಣ್ಣ ನಿದರ್ಶನ ಅದು.
ವೇದನೆ ಸತ್ಯ ಅಂದ್ರೆ ಉದ್ಯಮಗಳದ್ದು ವಸ್ತುನಿಷ್ಠ ಇದೇ ನಿಜವಾದ ಕತೆ, ವ್ಯವಸ್ಥೆಯನ್ನು ಹೇಳಿದ್ದಾರೆ. ಉದ್ಯಮಗಳು ಇದೇ ಕತೆ. ಹೌದು ಅಂದ್ರೆ ಅವರಿಗೆ ಬೇಕಾದಾಗ ಅವರು ಹೇಗೆ ಬೇಕಾದ್ರೆ ಅದನ್ನು ಉಳ್ಳವರ ಪರವಾಗಿರ್ತದೆ, ಅವರಿಗೆ ಬೇಕಾದಾಗ ಅದನ್ನು ಉಪಯೋಗಿಸಿಕೊಳ್ತಾರೆ. ಹೌದು ಜನಸಾಮಾನ್ಯರಿಗೆ ಯಾವ ಉಪಯೋಗವೂ ಇರುವುದಿಲ್ಲ. ಮತ್ತು ಈ ಕಾನೂನುಗಳೆಲ್ಲ ಮಂಗಳೂರಿನಲ್ಲಿ ಒಬ್ಬರು ಇದು ಉದ್ಯಮಿ ಹೇಳ್ತಾ ಇದ್ದಾರಂತೆ, ಮಂಗಳೂರಿನ ಪರಿಸರವಾದಿಗಳನ್ನು ದುಬೈಗೆ ಹೋಗಿ ನೆಲಕ್ಕೆ ತಿಕ್ಕಿ ಕಲಿಬೇಕು ಅವರು ಅಂತ. ಈ ಹೇಳುವ ವ್ಯಕ್ತಿ ಎಷ್ಟು ಮರಗಳನ್ನು ಕಡಿದಿದ್ದಾನೆ, ಎಷ್ಟು ಬಿಲ್ಡಿಂಗ್ ಕಟ್ಟಿದ್ದಾನೆ, ಇವತ್ತು ಆಕಾಶಕ್ಕೆ ಮುಟ್ಟುತ್ತಾ ಉಂಟು ಇವನ ವ್ಯಕ್ತಿ. ಅಲ್ಲ, ಈಗ ಇವ್ರು ಕೇಳಿದ ಪ್ರಶ್ನೆ ಪ್ರಕಾರ ಅಂದ್ರೆ ನಿಯಮಗಳು ಎಲ್ಲರಿಗೂ ಒಂದೇ ಇರಬೇಕು ಅಂತ ಹೇಳು ಸರಿಯಲ್ಲ. ಹೌದು ನೋಡಿ, ಈಗ ನಿಯಮಗಳು ಎಲ್ಲರಿಗೂ ಮರ ಕಡಿಯುವುದಲ್ಲ, ಗೆಲ್ಲು ಕಡಿಯುವುದು. ಹೌದು ಗೆಲ್ಲ ಕಡಿ ಗೆಲ್ಲು ಕಡಿಯೋದಕ್ಕೆ, ಅಥವಾ ನೋಡಿ ಅಂತ ಮರಗಳನ್ನು ಈಗ 3 ರಿಂದ 4 ವರ್ಷ ಆದ್ರೆ ಅದನ್ನು ಶಿಫ್ಟ್ ಮಾಡುವಂತ ಪ್ರಕ್ರಿಯೆ ಇದೆ. ಈಗ ಮರಗಳನ್ನು ಕಡಿದು ಬೇಡ, ಅಲ್ಲ, ಅದಕ್ಕೆ ಪೂರಕವಾಗಿ ಸರ್, ಈಗ ನಾವು ತುಂಬ ಅರಣ್ಯದ ಒಳಗೆ ಹೋಗಬೇಕಾಗಿಲ್ಲ. ಚಾರ್ಮಾಡಿ ಘಾಟಿಯಲ್ಲಿ, ಶಿರಾಡಿ ಘಾಟಿಯಲ್ಲಿ, ಬಾಳೆಬಾರಿ ಘಾಟಿಯಲ್ಲಿ ನಾವೆಲ್ಲ ಹೋದಾಗೆಲ್ಲ ಈ ಅರಣ್ಯಗಳು ಏನು ಲೂಟಿ ಆಗಿಲ್ಲ ಅಂತ ಆದ್ರೆ ಬಹುಶಃ 200-300 ವರ್ಷಗಳ ಮರಗಳು ಇರಬೇಕಿತ್ತಲ್ಲ ನಮ್ಮ ಕಣ್ಣಿಗೆ. ಅಂದ್ರೆ ನಿಯಮಗಳು ಏನಿದೆ, ಬೃಹತ್ ಮರಗಳು ಕಾಣ್ಲಿಕ್ಕೆ ನಿಯಮಗಳು ಏನಿದೆ ಅದು ಎಲ್ಲರಿಗೂ ಸಮಾನವಾಗಿ ಅನ್ವಯ ಆಗಬೇಕು. ಇದ್ರೆ ಅಭಿವೃದ್ಧಿಯ ಹೆಸರಲ್ಲಿ ಯಾವುದೇ ಅರ್ಥ ಇಲ್ಲ ಅಂತ. ಈಗ ನಾವು ಕಾರ್ಯಕ್ರಮವನ್ನ ಮುಗಿಸುವ ಹೊತ್ತಿಗಿದು, ನಾಗೇಶ್ವರವರೇ, ತಾವು ಏನು ಸಂದೇಶ ಕೊಡ್ತೀರಿ ಜನರಿಗೆ ಈ ಒಂದು ಕಾರ್ಯಕ್ರಮದ ಮೂಲಕ? ಮಾಧವ ಗಾಡ್ಗೀಳವರದ್ದು ನೆನಪು ಆಗ್ತಾ ಇದೆ ನಮಗೆ. ಜೊತೆಗೆ ನಾವು ಇಂದು ಎತ್ತಿಕೊಂಡಂಥ ಬಹಳ ಮುಖ್ಯವಾದ ವಿಚಾರ ಪಶ್ಚಿಮ ಘಟ್ಟಗಳು ಮತ್ತು ಅರಾವಳಿ ಬೆಟ್ಟಗಳ ಅರಣ್ಯ ರೋಧನ ಎನ್ನುವಂಥದ್ದು. ಪಶ್ಚಿಮ ಘಟ್ಟಗಳ ಮಹತ್ವದ ಬಗ್ಗೆ ನಾಗೇಶ್ವರವರು, ಇವರು ನಮ್ಮ ಹೊಳ್ಳವರು, ದಿನೇಶ್ ಹೊಳ್ಳವರು ಭಾಳಷ್ಟು ವಿಚಾರಗಳನ್ನು ಹೇಳಿದ್ದಾರೆ. ಪರಿಸರದ ಬಗ್ಗೆ ನೀವೊಬ್ಬ ಲೇಖಕನಾಗಿ, ಪುಸ್ತಕದ ಸಂಪಾದಕನಾಗಿ ಮತ್ತು ಪ್ರಕಟಣಾ ಮುದ್ರಣ ಕ್ಷೇತ್ರದಲ್ಲಿ ಸಾಧನೆ ಮಾಡಿದವರು, ಏನು ಸಲಹೆಗಳನ್ನು ಜನರಿಗೆ ನೀಡ್ತೀರಿ? ಸರ್, ನಮ್ಮ ಈ ವ್ಯಾಪಾರಿ ಜಗತ್ತು ಅಂತ ನಾನು ಹೇಳಿದೆ, ಅದೊಂದು 10 ಜನರ ಗುಂಪಾಗಿರ್ಬೋದು ಬಹುಶಃ ಇಡೀ ಜಗತ್ತಿನಲ್ಲಿ. ಖಂಡಿತ. ಅವರು ಹೇಳಿದಾಗೆ ನಾವೆಲ್ಲ ಜನ, ಇಡೀ ಜಗತ್ತಿನ ಜನ ಕುಣಿತಾ ಇದ್ದಾರೆ. ಅವರ ಏನಿದೆ ಕಾರ್ಪೊರೇಟ್ ಅಂತ ನಾವು ಹೇಳ್ತಾ ಇದ್ದೀವಿ. ಹೌದು, ಕಾರ್ಪೊರೇಟ್ ಜಗತ್ತು. ಇವತ್ತು ನಾವು ಆಗಬೇಕಾಗಿರೋದು ನಮ್ಮ ಜನ ಚಳುವಳಿ ಏನಿದೆ ಅದು ಸಂಪೂರ್ಣ ನಿಶ್ಶಕ್ತಿಗೊಂಡಿದೆ. ಒಂದು ಕಾಲದಲ್ಲಿ ಡಾಕ್ಟರ್ ಶಿವರಾಮ್ ಕಾರಂತ್ ಅವರು ಇದ್ದರು, ಮಾಧವ ಗಾಡ್ಗೀಳ್ ಅವರು ನಮ್ಮ ಪಶ್ಚಿಮ ಘಟ್ಟದ ಹೋರಾಟಗಳಲ್ಲಿ, ಪರಿಸರದ ಹೋರಾಟಗಳಲ್ಲಿ ಇದ್ದರು. ಬೇರೆ ಬೇರೆ ರೀತಿಯ ಹೋರಾಟಗಳಲ್ಲಿ ಬೇರೆ ಬೇರೆ ಜನಶಕ್ತಿಗಳಿತ್ತು, ಆ ಚಳುವಳಿಯ ಒಂದು ಹೋರಾಟಗಳಿತ್ತು. ಈಗ ಅಂಥ ಜನರನ್ನು ಒಗ್ಗೂಡಿಸಬಲ್ಲಂತಹ ನಾಯಕರೂ ಇಲ್ಲ, ಆ ಒಗ್ಗೂಡಿಸಬಲ್ಲಂತಹ ಶಕ್ತಿಗಳು ಇಲ್ಲ. ಅಂದರೆ ಜನರು ಯಾರ ಹಿಂದೆ ಹೋಗಬೇಕು ಅಂತ ಈಗ ನಾವು ಒಕ್ಕಲೆಬ್ಬಿಸುವುದು, ಕಾಡುವಾಸಿಗಳನ್ನು ಒಕ್ಕಲೆಬ್ಬಿಸುವುದೆಲ್ಲ ಸುಲಭ ಆಗ್ತಾ ಇದೆ. ಯಾಕೆಂದರೆ ಅಲ್ಲಿ ಅವರನ್ನು ಒಗ್ಗೂಡಿಸಬಲ್ಲಂಥ ನಾಯಕತ್ವ ಇಲ್ಲ ಮತ್ತು ಆ ಶಕ್ತಿ ಇಲ್ಲ. ಇವತ್ತು ನಾವು ವಿದ್ಯಾರ್ಥಿಗಳಿಗೆ, ಯುವ ಜನತೆಗೆ ನಮ್ಮ ಭೂಮಿಯ ಮೇಲಿನ ಬದುಕು, ನಮ್ಮ ಪರಿಸರ, ನಮ್ಮ ಆಹಾರ, ನಮ್ಮ ಆರೋಗ್ಯ ಹೇಗಿರಬೇಕು, ಮುಂದಿನ ದಿನಗಳಲ್ಲಿ ನಮ್ಮ ಮುಂದಿನ ಪೀಳಿಗೆಗೆ ನಾವು ಈ ಭೂಮಿಯನ್ನು ಹೇಗೆ ಇಟ್ಟಿರಬೇಕು ಎನ್ನುವಂಥ ಜಾಗೃತಿಯನ್ನು ನಾವು ಇವತ್ತು ಎಲ್ಲ ಕಡೆಗಳಲ್ಲಿ ಮೂಡಿಸಬೇಕಾಗಿದೆ. ಆಗ ಜನ ಚಳುವಳಿಯಾಗಿ ಜನ ಇದನ್ನು ಬೇಡಿದರೆ, ಈಗ ನಾವು ಉದಾಹರಣೆಗೆ ನಾವೊಬ್ಬ ಶಾಸಕನನ್ನು, ಈ ಕಾನೂನುಗಳನ್ನು ರೂಪಿಸುವುದು ನಮ್ಮ ಶಾಸಕರು ಅಥವಾ ನಮ್ಮ ಸಂಸದರು. ನಮಗೆ ಬೇಕಾದಂಥ ಕಾನೂನುಗಳನ್ನು ನೀವು ರೂಪಿಸಿ ಅಂತ ಜನ ಚಳುವಳಿ ಆದರೆ ಅಂಥವರನ್ನು ನಾವು ಆರಿಸಿ ಕಳಿಸಿದರೆ ಸಹಜವಾಗಿ ಬದಲಾವಣೆ ಆಗ್ತದೆ. ಆದರೆ ಇಷ್ಟು ಜನರನ್ನು ನಾವು ಒಗ್ಗಟ್ಟು ಮಾಡುವುದು ಯಾರು? ಅದು ಮುಖ್ಯ. ಇದು ಒಗ್ಗಟ್ಟು ಮಾಡುವವರು ಯಾರು? ಆ ಕೆಲಸ ಇವತ್ತು ಆಗಬೇಕಾಗಿದೆ. ಆದರೆ ಆ ಕೆಲಸ ಮಾಡಿದರೆ, ಒಬ್ಬ ನಾಯಕತ್ವವನ್ನು ವಹಿಸಿದರೆ ಅವರ ಹಿಂದೆ ಹೋಗ್ಬೋದಂತ ಅಪಾರ ಶಕ್ತಿ ಇವತ್ತಿಗೂ ಇದೆ. ನಮ್ಮಲ್ಲಿ ನಾಯಕತ್ವದ ಕೊರತೆ ಇದೆ. ನಾಯಕತ್ವ ಇದ್ರೆ ಬರುವವರು ಇದ್ದಾರೆ ಪರಿಸರ ಸಂಬಂಧಪಟ್ಟ ಹಾಗೆ. ಇಂದಿನ ಕಾರ್ಯಕ್ರಮ ಮುಗಿಸುವ ಹೊತ್ತು 2 ವಿಚಾರಗಳು ಬಹಳ ಪ್ರಾಮುಖ್ಯವಾಗಿ ನಾವು ಮಾತಾಡಿದ್ದೇವೆ. ದಿನೇಶ್ ಹೊಳ್ಳವರು ಹೇಳಿದ್ರು 2 ವಿಚಾರಗಳನ್ನು, ತಾವು ಹೇಳಿದ್ರಿ. ಒಂದು ಏನಂದರೆ, ವರದಿಗೆ ಬೇಕಾಗಿ ಎಷ್ಟು ಲಕ್ಷ ಗಿಡಗಳನ್ನು ನೆಟ್ಟದ್ದು ಮುಖ್ಯವಲ್ಲ, ನೆಟ್ಟ ಗಿಡದ ಬಗ್ಗೆ ಲಕ್ಷ್ಯ ವಹಿಸು ಎನ್ನುವಂಥದ್ದು. ಇನ್ನೊಂದು ಅತ್ಯಂತ ಪ್ರಮುಖವಾದ, ಬಹಳ ಸಂತೋಷ ಕೊಟ್ಟಿರುವಂಥ ವಿಚಾರ ಏನಂದರೆ, ಮಕ್ಕಳಿಗೆ, ಪೋಷಕರಿಗೆ ಹೇಳುವಂಥದ್ದು, ನೀವು ನಿಮ್ಮ ಮಕ್ಕಳ ಹುಟ್ಟುಹಬ್ಬದ ದಿನದಂದು 1 ಗಿಡವನ್ನು ನಡಿ. ಯಾಕಂದ್ರೆ ಮನೆಯವರು ಇವತ್ತು ಇರ್ಬೋದು, ಇಲ್ಲದಿರ್ಬೋದು, ಮರ ಇರ್ತದೆ, ಮನೆಯವರ ಜೊತೆ ಮರ ದೊಡ್ಡ ಕೊಡುಗೆ ದೇಶದಾದ್ಯಂತ. ಅದು ಮುಂದಿನ ಹುಟ್ಟುಹಬ್ಬದ ದಿನಗಳಲ್ಲಿ ಕೇಕ್ ಕಟ್ ಮಾಡುವುದಕ್ಕಿಂತ ಅದರಲ್ಲಿ ಅದು ಹಣ್ಣನ್ನೇ ಕೊಡ್ಬೋದು. ಒಳ್ಳೆ ಮಾತು. ಕಾರ್ಯಕ್ರಮದಲ್ಲಿ ಇಂದಿನ ಮಾತುಕತೆಯಲ್ಲಿ ಬಹಳಷ್ಟು ವಿಚಾರಗಳನ್ನು ಮಾತಾಡಿದ್ದೇವೆ. ಜೊತೆಗೆ ನಮ್ಮ ಪ್ರೇಕ್ಷಕರು ಕರೆ ಮಾಡಿ, ವೀಕ್ಷಕರು ಕರೆ ಮಾಡಿ ತಮ್ಮ ಮಾತುಕತೆಗಳನ್ನು ನಡೆಸಿದ್ದಾರೆ, ಅಭಿಪ್ರಾಯಗಳನ್ನು ಸಲ್ಲಿಸಿದ್ದಾರೆ. ಇಂದಿನ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ದಿನೇಶ್ ಹೊಳ್ಳ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸಿದ್ದೇನೆ. ದಿನೇಶ್ ಹೊಳ್ಳ ಅವರೇ, ಹಾಗೆ ಕಲ್ಲೂರು ನಾಗೇಶ್ವರ ಅವರು ತಮ್ಮ ಅನುಭವಗಳನ್ನು ಹಂಚಿಕೊಂಡಿದ್ದೀರಿ. ನಿಮಗೂ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ.